ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ನನ್ನ ಜೊತೆಗೆ ಮಗಳು ಕೂಡ ಇದ್ದಾಳೆ. ಸೊ ನೋಡಿ ಅವಳು ಬಿಡ್ತಾ ಇಲ್ಲ ವ್ಲಾಗ್ ಮಾಡಲಿಕ್ಕೆ. ಒಂದಷ್ಟು ಪಾರ್ಸೆಲ್ಸ್ ಎಲ್ಲ ಬಂದಿದೆ ಮೀಶೋಯಿಂದ. ಸೊ ಅದನ್ನು ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡುವ ಅಂತ ಹೇಳಿ, ಬೇಕಿದ್ರೆ ಲಿಂಕ್ ಕೂಡ ಕಳಿಸ್ತೇನೆ. ನನಗೆ ಕಮೆಂಟ್ ಮಾಡಿದರೆ ಲಿಂಕ್ ಕೂಡ ಕಳಿಸ್ತೇನೆ. ಸೊ ಬನ್ನಿ ಇವತ್ತಿನ ವ್ಲಾಗ್. ಅವಳಿಗೆ ಈ ಮೈಕ್ ಎಂತ ಅಂತ ಆಗಿದೆ ನೋಡಿ. ಲಚ್ಚ ಅವಲ್ತುಲೆ ಮಗ್ಗ ಅವಲ್ತುಲೆ ಅಲ್ಲಿ ನೋಡಿ ಅಲ್ಲಿ. ಹಾಯ್ ಹಾಯ್ ಗೈಸ್, ಹಲೋ ಗೈಸ್, ಹಲೋ ಗೈಸ್. ಹಾ ಬೋಡೆ ಮೈಕ್ ಬೋಡೆ. ಹಲೋ 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 ಅಲ್ಲಿ ನೋಡಿ ಅಲ್ಲಿ ಅಲ್ಲಿ. ಹಲೋ ಹಲೋ ಹಲೋ. ಅಮ್ಮ ದೇವ ಬಿತ್ತಿಲ್ಲ ಗೈಸು, ಆಗುದಿಲ್ಲ ಆಗುದೇ ಇಲ್ಲ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಯ್ತಾ. ಎಸ್, ಲಚ್ಚಿ ಸ್ವಲ್ಪ ಉಪದ್ರ ಮಾಡ್ತಿದ್ಲು, ಹಾಗಾಗಿ ಅವಳನ್ನು ಮಲಗಿಸಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಲೊಕೇಶನ್ ಕೂಡ ಚೇಂಜ್ ಆಗಿದೆ. ಒಂದಷ್ಟು ಮೀಶೋಯಿಂದ ಪ್ರಾಡಕ್ಟ್ ತರಿಸಿದ್ದೇನೆ. ಮತ್ತೆ ಏನು ಗೊತ್ತಾ, 500ಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲ ಅದು. ಸೊ ಅದರಲ್ಲಿ ನಾನು ಟಾಪ್ಸ್ ತಗೊಂಡಿದ್ದೇನೆ 500ಗೆ 3-4 ಏನೋ ಉಂಟು ಅದರಲ್ಲಿ, ನನಗೆ ನೆನಪಿಲ್ಲ. ನಾನೀಗ ನೋಡ್ತೇನೆ ಎಷ್ಟು ಉಂಟು ಅಂತ. ಸೊ 500ಗೆ ಆಗ್ಬೋದು. ಸೊ ಹಾಗಾಗಿ ನಿಮಗೆ ಕೂಡ ಬೇಕಿದ್ರೆ ಲಿಂಕ್ ಕೇಳಿ, ನಾನು ಖಂಡಿತ ಕೊಡ್ತೇನೆ. ಮತ್ತು ಒಂದು ಸ್ಕರ್ಟ್, ಮತ್ತೊಂದು ಟಾಪ್, ಮತ್ತೊಂದು ಜ್ಯುವೆಲ್ಲರಿ, ಇಷ್ಟು ಪರ್ಚೇಸ್ ಮಾಡಿದ್ದೇನೆ. ಸೊ ಅದರ ಬಗ್ಗೆ ಹೇಳ್ತೇನೆ ನಿಮಗೆ ಡೀಟೇಲ್ ಆಗಿ. ಸೊ ಫಸ್ಟಿಗೆ ಅದನ್ನು ಅನ್ಬಾಕ್ಸಿಂಗ್ ಮಾಡುವ ಬನ್ನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಜ್ಯುವೆಲ್ಲರಿ. ತುಂಬ ಚೆನ್ನಾಗಿತ್ತು ನೋಡುವಾಗ. ಬಂದ ನಂತರ ಹೇಗುಂಟು ಅಂತ ಗೊತ್ತಿಲ್ಲ, ನಾನು ಬೇಕಾದರೆ ವೇರ್ ಮಾಡಿ ತೋರಿಸ್ತೇನೆ ನಿಮಗೆ ಹೇಗುಂಟು ಅಂತ ಹೇಳಿ. ಪ್ಯಾಕಿಂಗ್ ಎಲ್ಲ ಚೆನ್ನಾಗುಂಟು. ಈಗ ನಾವು ಫಂಕ್ಷನ್ಗೆಲ್ಲ ರೆಂಟಿಗೆಲ್ಲ ತಗೊಳ್ತೇವೆ, ರೆಂಟಿಗೆ ಇರ್ತದೆ 500 ತನಕ ರೆಂಟಿಗೆ ಇರ್ತದೆ. ನೀವು ತಗೊಂಡು ಮತ್ತೊಬ್ಬರಿಗೆ ರೆಂಟಿಗೆ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಹೇಗೆ ಗೊತ್ತಾ, ಈಗ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಮತ್ತೆ ಅಮೌಂಟ್ ಕೂಡ ಬರಬೇಕು ಅಂತ ಹೇಳಿದರೆ, 100 ರೂಪಾಯಿಗೆ 4 ಜನರಿಗೆ ಕೊಟ್ಟರು ಕೂಡ 400 ರೂಪಾಯಿ ವಾಪಸ್ ಬಂತು. ನೋಡಿ ಏನು ಅಂತ, ನಾನು ನಿಮ್ಮನ್ನು ಮೋಟಿವೇಟ್ ಮಾಡೋದಲ್ಲ, ಜಸ್ಟ್ ಹೇಳಿದಷ್ಟೇ. ನಿಮಗೆ ಬೇಕು ಅಂತ ಇರ್ತದೆ ಅಂದರೆ ಪರ್ಚೇಸ್ ತುಂಬ ಚೆನ್ನಾಗುಂಟು. ವಾವ್, ನೋಡಿ ನಾನು ವೇರ್ ಮಾಡ್ತೇನೆ, ಆಗ ನಿಮಗೆ ಸ್ವಲ್ಪ ಕರೆಕ್ಟಾಗಿ ಗೊತ್ತಾಗ್ತದೆ. ಈ ಡ್ರೆಸ್ಸಿಗೆ ಸೂಟ್ ಆಗೋದಿಲ್ಲ, ಅದು ಸಾರಿಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ. ಸ್ಮಾಲ್ ಚೈನ್ ವೇರ್ ಮಾಡಿದೆ, ಅದು ಸ್ವಲ್ಪ ಇನ್ನೂ ಕೂಡ ಸಖತ್ತಾಗಿ ಕಾಣ್ತದೆ ಈ ಟಾಪಿಗೆ. ಮತ್ತು ಇದು ಇಯರಿಂಗ್ಸ್ ಉಂಟು ನೋಡಿ, ಚೆನ್ನಾಗುಂಟು. ಒಂಥರ ಆ್ಯಂಟಿಕ್ ಪೀಸ್ ಟೈಪಲ್ಲಿ ಉಂಟು. ಫಿನಿಶಿಂಗ್ ಎಲ್ಲ ಒಳ್ಳೆಯದುಂಟು. ಬೇಕಾದರೆ ಪರ್ಚೇಸ್ ಮಾಡಿ, 400 ರುಪೀಸ್ ಒಳಗೆ ಅಷ್ಟೇ. ಬೇಕಾದರೆ ನಾನು ಲಿಂಕ್ ಹಾಕ್ತೇನೆ ನಿಮಗೆ, ನನಗೆ ಕೇಳಿ ಕಮೆಂಟಲ್ಲಿ ಲಿಂಕ್ ಕೇಳಿ, ಖಂಡಿತ ಹಾಕ್ತೇನೆ. ಓಕೆ ಮ್ಯಾಮ್. ಸೊ ನೆಕ್ಸ್ಟ್ ನೋಡು, ಜ್ಯುವೆಲ್ಲರಿ ಕಲೆಕ್ಷನ್ ನೋಡಿದ್ರಿ. ಇನ್ನು ನಾನು ಹೇಳಿದಲ್ವಾಗ ಟಾಪ್ಸ್ ಎಷ್ಟುಂಟು ಅಂತ ಹೇಳ್ತೇನೆ. 4 ಇರಬೇಕು ಮೋಸ್ಟ್ಲಿ, ನನಗೆ ಅದು ನೆನಪಿ ಬರೋದಿಲ್ಲ ಅಷ್ಟೇ. ನಾನು ಬೇಕಾದರೆ ಅಲ್ಲಿ ಡಿಸ್ಪ್ಲೇಲಿ ಹಾಕ್ತೇನೆ ನಿಮಗೆ. ಹೌದು, 4 ಇದೆ, 4 ಟಾಪ್ಸ್. ಹೇಗುಂಟು ಅಂತ ಹೇಳ್ತೇನೆ ನಿಮಗೆ ಮೋಸ್ಟ್ಲಿ. ಒಂದು 2 3 4 ವೇರ್ ಮಾಡಿ ಕೂಡ ತೋರಿಸ್ತೇನೆ ನಿಮಗೆ ಹೇಗೆ ಕಾಣಿಸ್ತದೆ ಅಂತ. ಕಲರ್ ಎಲ್ಲ ಚೆನ್ನಾಗುಂಟು. ವಾವ್, ಸಾಫ್ಟ್ ಉಂಟು ನೋಡಿ. ಓಕೆ, ವೈಟ್ ಪ್ಯಾಂಟ್ ಆಗುತ್ತೆ. ಮತ್ತು ಇದು ಗೋಲ್ಡನ್ ಕ್ರೀಮ್ ಕಲರ್ ಪ್ಯಾಂಟ್ ಕೂಡ ಆಗುತ್ತೆ.
ಎಲ್ಲ ಇದೇ ಥರ ಕ್ವಾಲಿಟಿ. ನಾನು ಬೇಕಾದರೆ ವೇರ್ ಮಾಡಿ ತೋರಿಸ್ತೇನೆ, ಓಕೆನಾ? ಎಸ್, ಒಂದೇ ಟಾಪ್ ವೇರ್ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಟೈಮ್ ಇಲ್ಲ, ಹಾಗಾಗಿ ಬೇರೆ ಕಡೆ ಹೋಗ್ಲಿಕ್ಕಿತ್ತು. ಸೊ ಚೆನ್ನಾಗುಂಟು, ನೆಕ್ ಆಗಿರ್ಬೋದು ಮತ್ತು ಕರೆಕ್ಟ್ ಸೈಜ್ ಎಲ್ಲ, ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಇದೆ. ನಾನು ಹೇಗೆ ಪರ್ಚೇಸ್ ಮಾಡಿದೆ, ಹೇಗೆ ನೋಡಿ ಪರ್ಚೇಸ್ ಮಾಡಿದ್ನೋ ಅದೇ ಥರ ಇದೆ. ಸೊ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಯಾಕೆ ವಾಯ್ಸ್ ಕೊಡ್ತಿದ್ದೇನೆ ಅಂತ ಹೇಳಿದ್ರೆ, ನನಗೆ ಇಲ್ಲಿ ಮೈಕ್ ವೇರ್ ಮಾಡಲಿಕ್ಕೆ ಮರ್ತೋಯ್ತು. ನಂದೆಲ್ಲ ಅರ್ಜೆಂಟ್ ಆಯ್ತು ಇವತ್ತು ಮಾತ್ರ ವಿಡಿಯೋ, ದಯವಿಟ್ಟು ಕ್ಷಮಿಸಿ. ಸೊ ನೆಕ್ಸ್ಟ್ ನಾನು ಇನ್ನೊಂದು ಟಾಪ್ ಆ್ಯಂಡ್ ಸ್ಕರ್ಟ್ ಇದನ್ನು ವೇರ್ ಮಾಡಿ ತೋರಿಸ್ತೇನೆ ಹೇಗುಂಟು ಅಂತ ಹೇಳಿ. ಇದು ಕೂಡ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದೆ. ಸೊ ಚೆನ್ನಾಗುಂಟು, ಅಫೋರ್ಡೆಬಲ್ ಪ್ರೈಸಲ್ಲಿ ತಗೊಂಡೆ. ಈ ದಿನ ಕುರ್ತೀಸ್ ಅದು ಅಂತೆಲ್ಲ ಹಾಕೋ ಬದಲು ಸ್ಕರ್ಟ್ ಆ್ಯಂಡ್ ಟಾಪ್ ಹಾಕಿದ್ರು ಚೆನ್ನಾಗಿರುತ್ತೆ. ಸೊ ಕಂಫರ್ಟೇಬಲ್ ಆ್ಯಂಡ್ ನಮಗೆ ಯಾವ ರೀತಿಯಲ್ಲಿ ಫಿಟ್ ಇರಬೇಕು, ಸೊ ಅದೇ ರೀತಿ ನೋಡಿ ನಾನು ಪರ್ಚೇಸ್ ಮಾಡಿರೋದು. ನೋಡಿ ಅದು ಕೂಡ ಹೇಗಿದೆ ಅಂತ. ನನಗೆ ತುಂಬ ಇಷ್ಟ ಆಯಿತು ಮಾತ್ರ ಇದು. ಯಾಕಂತ ಹೇಳಿದರೆ ತುಂಬ ಸಾಫ್ಟ್ ಇದೆ, ಮತ್ತು ಟೈಟ್ ಆ ಥರನೇ ಇಲ್ಲ. ನನಗೆ ಫ್ರೀ ಸೈಜಲ್ಲಿ ಇರಬೇಕು, ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಡ್ರೆಸ್ ಎಲ್ಲ ಫ್ರೀ ಸೈಜಲ್ಲಿದ್ದರೆ, ಸೊ ತುಂಬ ದಪ್ಪಗಿರ್ತಾರೆ ನೋಡಿ ನಂತರ, ಸೊ ಅವರಿಗೆಲ್ಲ ಇದು ವೇರ್ ಮಾಡಲಿಕ್ಕೆ ಈಸಿ ನೋಡಿ. ಅದು ಮತ್ತು ಇದರ ಸ್ಕರ್ಟ್ ನೋಡಿ, ಸ್ಕರ್ಟ್ ಕೂಡ ತುಂಬ ಚೆನ್ನಾಗಿದೆ. ಅದಕ್ಕೆಲ್ಲ ಫಿಟ್ಟಿಂಗ್ ಅದು ಇದು ಅಂತ ಎಲ್ಲ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಯಾವ ರೀತಿಯಲ್ಲಿ ಕಾಣಿಸುತ್ತೆ ಅಂತ. ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಈ ಒಂದು ಡ್ರೆಸ್ನ ಲಿಂಕ್ ಏನಾದರೂ ಬೇಕಿದ್ರೆ, ಕಾಸ್ಟ್ಲಿ ಪ್ರಾಡಕ್ಟ್ ಏನಲ್ಲ, ಅಫೋರ್ಡೆಬಲ್ ಪ್ರೈಸಲ್ಲೇ ಒಂದೊಳ್ಳೆ ಲಿಂಕ್ ಏನಾದರೂ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಮತ್ತು ರೇಟ್ ಅದು ಇದೊಂದೆಲ್ಲ ಅದರಲ್ಲಿ ನಿಮಗೆ ಬರುತ್ತೆ, ನಾನು ಲಿಂಕ್ ಕಳಿಸಿ ಕೊಡ್ತೇನೆ. ಅದರಲ್ಲೆಲ್ಲ ನಿಮಗೆ ರೇಟ್ ಚೆಕ್ ಮಾಡ್ಕೊಳ್ಬೋದು. ಎಸ್, ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.